ಕಂದಾಯ ಇಲಾಖೆ ಮತ್ತು ಬೆಳ್ಮ ಗ್ರಾಮ ಪಂಚಾಯತ್ ಆಶ್ರಯದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಹಾಗೂ 94 ಸಿಸಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮವು ಬೆಳ್ಮ ಗ್ರಾಮ ಪಂಚಾಯತ್ ವಠಾರದಲ್ಲಿ ನಡೆಯಿತು. ಶಾಸಕ ಯುಟಿ ಖಾದರ್ ನೂತನ ಕಸ ಸಂಗ್ರಹ ವಾಹನ ಸ್ವಚ್ಛ ಸೇನಾನಿ ಪಂಚಾಯಿತಿಗೆ ಹಸ್ತಾಂತರ, ಸೋಲಾರ್ ಘಟಕ ಉದ್ಘಾಟನೆ ಹಾಗೂ ನವೀಕೃತ ಗ್ರಾಮ ಕರ್ಣಿಕರ ಕಚೇರಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಉಳ್ಳಾಲ ತಾಲೂಕು ರಚನೆಯಾದ ಬಳಿಕ ಮೊದಲ ಬಾರಿಗೆ ಬೆಳ್ಮದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಿಸಲಾಗಿದೆ. ಭಾರತದ ಪ್ರಜೆಗಳು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಿರ್ಭಯವಾಗಿ ಓಡಾಡುವ ಧೈರ್ಯ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಸಾಧ್ಯವಾಗಿದೆ ಎಂದು ಹೇಳಿದರು. 24 ಗಂಟೆ ಕೂಡ ನಾವು ಕೆಲಸ ಮಾಡಲಿಕ್ಕೆ ತಯಾರಾಗಿರುವಂತ ಹೇಳಿ ಆ ಸೋಲಾರ್ ಸಂಸ್ಥೆಯನ್ನು ಕೂಡ ಇವತ್ತು ನಮ್ಮ ಈ ಒಂದು ಗ್ರಾಮ ಪಂಚಾಯತ್ ಕಚೇರಿಗೆ ಇವತ್ತು ಅಳವಡಿಸಿ ಅದನ್ನು ನಾವಿವತ್ತು ಉದ್ಘಾಟನೆ ಮಾಡಿದ್ದೇವೆ. ನಮಗೆಲ್ಲರಿಗೂ ಕೂಡ ಇವತ್ತು ಅತ್ಯಂತ ಪುಣ್ಯ ದಿನ ಅಂತ ಹೇಳಿದರೆ BR ಅಂಬೇಡ್ಕರ್ ಬರೆದಂತಹ ಆ BR ಅಂಬೇಡ್ಕರ್ ಜಯಂತ್ಯೋತ್ಸವ ನಮಗೆಲ್ಲರಿಗೂ ಕೂಡ ಅತ್ಯಂತವಾದ ಪ್ರಮುಖವಾದ ದಿನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಯಾವಾಗ ನಾವು ಕಾರ್ಯಕ್ರಮ ಮಾಡಬಹುದು ಅಂತ ಕೇಳಿದಾಗ ನಮ್ಮ ಅಂಬೇಡ್ಕರ್ ಜಯಂತಿ ದಿವಸವೇ ಅದು ಕಾರ್ಯಕ್ರಮ ಹಮ್ಮಿಕೊಳ್ಳುವಂತ ಕೂಡ ನಾವು ಕೂಡ ಹೇಳಿದ್ದೆವು. ಯಾಕೆಂತ ಹೇಳಿದರೆ ಉಳ್ಳಾಲ ತಾಲೂಕು ಇವತ್ತು ನಿರ್ಮಾಣ ಆಗಿ ತಾಲೂಕು ಮಟ್ಟದ ಅಂಬೇಡ್ಕರ್ ಪ್ರೋಗ್ರಾಮ್ ಎಲ್ಲಿ ಅದು ಆಗಿದ್ರೆ ಅದು ಬೆಳ್ಮದಲ್ಲಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೆಳ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ CM ಸತ್ತಾರ್ ಅಧ್ಯಕ್ಷತೆ ವಹಿಸಿದ್ರು. ಉಪಾಧ್ಯಕ್ಷೆ ರಮ್ಲತ್, ಮಾಜಿ ಅಧ್ಯಕ್ಷ ಯೂಸುಫ್ ಭಾವ, ಮಂಗಳೂರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮೋನು, ತಹಶೀಲ್ದಾರ್ ಗುರುಪ್ರಸಾದ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನವೀನ್ ಹೆಗಡೆ, ಗ್ರಾಮ ಕರ್ಣಿಕೆ ಶ್ವೇತಾ, ಪಂಚಾಯತ್ ಸದಸ್ಯರು ಈ ವೇಳೆ ಉಪಸ್ಥಿತರಿದ್ದರು.